ಹಾಕಿಕೊಳ್ಳುವಂತ ಕೆಲಸ ಮಾಡಬೇಕು. ಓಕೆ, ನೀವೇ ಲೇಟ್ ವಾಸ್ತು ಇಲ್ಲ ಮಾರ ನೀವು ಹೇಳ್ದಾಗ ಎಲ್ಲರ ಪರವಾಗಿ ನಮ್ಮ ಈಶ್ವರ್ ಉಲ್ಲಾಲ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಎಲ್ಲರ ಆಶೀರ್ವಾದವನ್ನು ಬೇಡಿಕೊಂಡು ಅವರಿಗೆಲ್ಲ ವ್ಯಾಪಾರ ಆಗಲಿ, ಒಳ್ಳೆ ವ್ಯಾಪಾರ ಆಗಲಿ, ನೀವು ಉತ್ತರೋತ್ತರವಾಗಿ ಅಭಿವೃದ್ಧಿಯಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಅಂತ ಹೇಳಿಕೊಂಡು ನಿಮ್ಮ ಮತ್ತೊಂದು ಈ ಅಜಾಕನವರು ಸಾದಿಕ್ನವರು ಇವತ್ತು ಆಗ ಇಲ್ಲಿ ಈ ರೋಡಿನ ಕೆಲಸ ಆಗುವಾಗ ರಿಕ್ಷಾದಲ್ಲಿ ಒಂದು ಹೊರಗಿನವರು ಯಾರೋ ಬಂದು ಇಲ್ಲಿ ಗೊಂದಲ ಮಾಡಿ ಸಂಘಟನೆ ಲಾಭಕ್ಕಾಗಿ ಊರಿನಲ್ಲಿ ಬಿರುಕು ಉಂಟಿಸುವಂತ ಕೆಲಸ ಮಾಡಿದ್ರು. ಆದರೂ ನಮ್ಮ ಊರಿನವರು ಹೊರಗಿನವರಿಗೆ ಯಾವುದೇ ಒಂದು ಅವಕಾಶ ಕೊಡದೆ ನಾವೆಲ್ಲರೂ ಊರಿನವರು ಅಭಿವೃದ್ಧಿಗೆ ನಾವೆಲ್ಲರೂ ನಿಮ್ಮ ಹತ್ರ ಕೈ ಜೋಡಿಸ್ತೇವೆ ಅಂತೇಳಿ ರಿಕ್ಷಾ ಮಾಲಕರಾದ ಎಲ್ಲ ನಮ್ಮ ಊರಿನ ರಿಕ್ಷಾ ಚಾಲಕರು ಇಲ್ಲಿ ನಮ್ಗೆಲ್ಲರಿಗೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅದೇ ತರ ನಾವು ಯಾವುದೇ ಒಂದು ಅಭಿವೃದ್ಧಿ ಬಗ್ಗೆ ಮಾತ್ರ ರಾಜಕೀಯ ಮಾಡೋದು, ಮತ್ತೆ ನಾವು ಯಾವುದೇ ಒಂದು ಧರ್ಮದ ಹೆಸರಲ್ಲಿ ಜಾತಿ ಹೆಸರಲ್ಲಿ ಯಾವುದೇ ಒಂದು ಗೊಂದಲ ಈ ಊರಿನಲ್ಲಿ ನಾವು ಎಲ್ಲ ಹಿರಿಯರು ಬದುಕಿರುವಾಗ ನಡೆಯುವುದಿಲ್ಲ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇಲ್ಲಿ ದೇವಸ್ಥಾನ ಇದೆ, ಚರ್ಚ್ ಇದೆ, ಮಸೀದಿ ಇದೆ. ಎಲ್ಲ ಧರ್ಮದವರು ಅಣ್ಣ ತಮ್ಮಂದರಾಗಿ ಒಂದೇ ತಾಯಿಯ ಮಕ್ಕಳಾಗಿ ಭಾರತೀಯರಾಗಿ ಬದುಕುವಂತ ಈ ಊರಲ್ಲಿ ನಿಮ್ಮ ಯಾವುದೇ ಒಂದು ಕೋಮು ಸಂಘಟನೆಯು ಇಲ್ಲಿ ನಾವು ಊರಿನವರು ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅದಕ್ಕಾಗಿ ನಾವೆಲ್ಲರೂ ಈ ಊರಿನವರು ಒಗ್ಗಟ್ಟಾಗಿದ್ದೇವೆ. ಅದಕ್ಕಾಗಿ ನೀವು ಏನಾದರೂ ಇಲ್ಲಿ ಬಂದು ಕೋಮು ದೂಷಣೆ ಮಾಡಿದರು, ಏನಾದರೂ ಇಲ್ಲಿ ಮಾಡಿದರು, ನಮ್ಮ ಊರಿನ ಎಲ್ಲರೂ ಒಗ್ಗಟ್ಟಾಗಿದ್ದು ನಿಮ್ಗೆ ಪಕ್ಕ ಪಾಠ ಕಲಿಸಲಿಕ್ಕಿದ್ದಾರೆ. ಅದಕ್ಕಾಗಿ ಅಭಿವೃದ್ಧಿಗಾಗಿ ನಮ್ಮೆಲ್ಲ ಊರಿನವರು ಸಹಕಾರ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ 2-3 ರೋಡ್ ಬಾಕಿ ಇದೆ. ಅದಕ್ಕಾಗಿ ನಮ್ಮ ಶಾಸಕರು ಮಾಡಿಕೊಡ್ತಾರೆ ಅಂತೇಳಿ ನಮಗೆ ಭರವಸೆ. ಮಾತಲ್ಲ, ಅವರ ಕ್ಷೇತ್ರದ ಮೂಲೆಗಳನ್ನು ನಾವು ನೋಡಿದ್ರು ಕೂಡ ಬಹುಶಃ ಸೇವಂತಿಗುಡ್ಡೆ ರೋಡ್ ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಹೇಳಿದ ಒಂದು ಹೊಗಳಿಕೆ ಅಂತ ಆಗ್ತದೆ, ಆದ್ರೆ ನಿಮಗೆ ಒಂದು ಮಾತು ಹೇಳದಿದ್ದರೆ ಸರಿ ಆಗುದಿಲ್ಲ. ಯಾಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರು ಕ್ಷೇತ್ರದಲ್ಲಿ ಆದಷ್ಟು ಕಾಮಗಾರಿಗಳು, ಇನ್ನಿತರ ಕೆಲಸಗಳು, ನೀರಿನ ಯೋಜನೆಗಳಾಗಲಿ ಯಾವುದೇ ಇದ್ರೆ ಅದು ಆಗಿದ್ರೆ ಅದು UT ಖಾದರ್ ಅವರ ಕಾಲದಲ್ಲಿ ಅವರ ನೇತೃತ್ವದಲ್ಲಿ ಆಗಿದೆ. ನಾವೆಲ್ಲರೂ ಇಷ್ಟೇ ಪ್ರಾರ್ಥನೆ ಮಾಡುವ, ಅವರಿಗೆ ದೇವರ ದೀರ್ಘಾಯುಷ್ಯವನ್ನು ಕೊಡಲಿ, ಆರೋಗ್ಯವನ್ನು ಕೊಡಲಿ. ಯಾವುದೇ ರೀತಿಯಲ್ಲಿ ಆರೋಗ್ಯಕ್ಕೆ ಅವರಿಗೆ ಏರುಪೇರು ಆಗದಂಥ ರೀತಿಯಲ್ಲಿ ನಾವೆಲ್ಲರೂ ನಾವು ನಂಬಿದಕ್ಕಂಥ ದೇವರಲ್ಲಿ ಮನಸಾರ 1 ನಿಮಿಷ ಪ್ರಾರ್ಥನೆ ಮಾಡಿ ಅಂತ ಕೇಳಿಕೊಂಡು ನಿಮಗೆಲ್ಲರಿಗೆ ನಾನು ಶುಭಾಶಯವನ್ನು ಸಲ್ಲಿಸ್ತೇನೆ. ಇನ್ನು ಕೂಡ ನಿಮ್ಮ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಭಗವಂತನು ಅವರಿಗೆ ನೀಡಲಿ ಅಂತ ನಾವೆಲ್ಲರೂ ಪುಸ್ತಕನವರು ಮಲ್ಲ ಊರಿನ ಎಲ್ಲ ಗಣ್ಯರು, ಧಾರ್ಮಿಕ ಲೀಡರ್ ಅವರು ಈ ರೋಡು ಇಲ್ಲಿಂದ ರಾಣಿಪುರ ಹೋಗುವ ರಸ್ತೆ ಮತ್ತು ಸೇವಂತಿಗುಡ್ಡೆ ಬೊಗ್ಗುಟ್ಟೆ ಎಲ್ಲ ರಸ್ತೆಗೆ ಈಗ ತಾನೇ ಶಂಕುಸ್ಥಾಪನೆ ಮಾಡಿದ್ದಾರೆ. ಮುಂದಿನ ದಿವಸ ಎಲ್ಲ ರಸ್ತೆ ಆಗ್ತದೆ. ನಾವಿಲ್ಲಿ ಓಟುಗೆ ನಿಲ್ಲುವಾಗ ಎಲ್ಲ ಧಾರ್ಮಿಕದವರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಹಿಂದೂ ಧಾರ್ಮಿಕದವರು, ಮುಸ್ಲಿಂ ಧಾರ್ಮಿಕದವರು, ಕ್ರಿಶ್ಚಿಯನ್ ಧಾರ್ಮಿಕ ಎಲ್ಲರೂ ಒಟ್ಟಿಯಾಗಿ ಈ ಅಭಿವೃದ್ಧಿ ಮಾಡಿದ್ದೇವೆ. ಇಲ್ಲಿ BT ಖಾದರ್ ಮಾಡಿದಷ್ಟು ಕೆಲಸ ಇನ್ನು ಮುಂದೆಗೆ ಯಾರು ಮಾಡಲಿಕ್ಕಿಲ್ಲ. ಅವರ ತಂದೆ ಇರುವಾಗ ಇಲ್ಲಿ ಭಾರಿ ಕೆಲಸ ಮಾಡಿದವರು. ಈಗ ತಾನೇ ಕುಡಿಯೋ ನೀರಿಗೆ 270 ಕೋಟಿ ಡ್ಯಾಮ್ನ ಕೆಲಸ ಹಿಡಿದಿದ್ದಾರೆ ಬಾವೂರಿನ ಅರೆಕಲ್ಲದಲ್ಲಿ. ಯಾಕಂದರೆ 3 ವರ್ಷದಲ್ಲಿ ಎಲ್ಲ ಕಾಮಗಾರಿ ಮುಗಿದು ಉಳ್ಳಾಲಗೆ ಬೇಕಾದಷ್ಟು ನೀರು ಬರ್ತದೆ ಅಂತ ದೇವರ ಆಶೀರ್ವಾದ ನಾವು ಕೇಳ್ತೇವೆ. ಮುಂದಿನ ದಿವಸದಲ್ಲಿ VT ಖಾದರ್ ಇನ್ನೂ ಸಹ ಕೆಲವು ಜಾಗಲಿ ಕೆಲಸ ಮಾಡಲಿಕ್ಕೆ ಉಂಟು. ಈಗ ತಾನೇ ಅಂಡರ್ಗ್ರೌಂಡ್ ಡ್ರೈನೇಜಿ ಟೆಂಡರ್ ಆಗಿ ಕೆಲವು ಜಾಗಲಿ ಪ್ರಾಬ್ಲಮ್ ಇತ್ತು ಕೋರ್ಟ್ನಲ್ಲಿ, ಈಗ ಕೋರ್ಟ್ನಲ್ಲಿ ಸರಿಯಾಗಿದೆ. ಅದು ಸಹ ಮುಂದಿನ ದಿವಸದಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜಿ ಉಳ್ಳಾಲಗೆ ಆಗ್ತದೆ.
ಉಳ್ಳಾಲದಲ್ಲಿ ಮಾಡಿದಷ್ಟು ಕೆಲಸ ಎಲ್ಲಿ ಸಹ ಆಗಲಿಲ್ಲ. ಈಗ ತಾನೇ ET ಬರೀರಿ ಹಕ್ಕುಪತ್ರ ಕೊಟ್ಟ ಮೇಲೆ ಅವರ ಮಗನೇ ಕೊಟ್ಟರು ET ಖಾದರ್ ಅವರು. ಎಷ್ಟೋ ಜನಕ್ಕೆ ಹಕ್ಕುಪತ್ರ ನಮ್ಮ ಏರಿಯಾದಲ್ಲಿ ಸಾಧಾರಣ 85 ಜನಕ್ಕೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಚುಮ್ಮುಡಲ್ಲಿ, ಅದರ ಮೇಲೆ ಕಲ್ಲಾಪು, ಪಟ್ಲ ಎಲ್ಲ ಇಡೀ ಊರಿನಲ್ಲಿ ಹಕ್ಕುಪತ್ರ ಕೊಟ್ಟವರು ET ಬರೀರಿ ಆದ ಮೇಲೆ ET ಖಾದರ್. ಆಗ SM ಕೃಷ್ಣ, ದೇವರಾಜ ಅರಸ್ ಇದ್ದದ್ದು, ಈಗ ET ಖಾದರ್, ಸಿದ್ದರಾಮಯ್ಯ ಇವರೆಲ್ಲ ಇದ್ದು ಎಲ್ಲ ಕಾಮಗಾರಿ ಮಾಡಿದ್ದಾರೆ. ಉಳ್ಳಾಲ ಕಾಮಗಾರಿ ಮಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಬೇಕಾಗ್ತದೆ. ಎಲ್ಲರೂ ನಾವು ಒಟ್ಟಿಗೆ ಈ ಊರನ್ನು ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಬೇಕಾದ್ರೆ ನಿಮ್ಮೆಲ್ಲ ಸಹಕಾರ ಸಲಹೆ ಬೇಕಾಗ್ತದೆ. ಈ ಇಷ್ಟು ದೊಡ್ಡ ರೋಡ್ ಆಗುವ ನಿಮ್ಮೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ. ಮುಂದೆ ಸಹ ಕೆಲವು ರೋಡ್ ಇಲ್ಲಿ ಆಗ್ಲಿಕ್ಕೆ ಉಂಟು, ಸೇವಂತ ಇದೆಲ್ಲ ನಿಮ್ಮ ಸಹಕಾರ ಬೇಕು. ನಾವು ಇಲ್ಲಿ 5 ವರ್ಷ ಮಾತ್ರ ಈ ಊರಿನಲ್ಲಿ ಇಲೆಕ್ಷನ್ ನಿಲ್ಲುವುದು, ಮತ್ತು ಬೇರೆ ಬೇರೆ ಜಾಗ ಹೋಗುವಾಗ ನಿಮ್ಮ ಸಹಕಾರ ನಮಗೆ ಸಲಹೆ ಬೇಕಾಗ್ತದೆ. ನಾವೇನು ಕೆಲಸ ತಪ್ಪು ಮಾಡಿದರೆ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ನೀವು ಹೇಳ್ಬೇಕು ಹೀಗೆ ಪ್ರಾಬ್ಲಮ್ ಆಗಿದೆ ಅಂತ. ನಾವು ಹೊಸತಾಗಿ ಇಲ್ಲಿ ನಿಂತದ್ದು, ನೀವು ನಮಗೆ ಸಹಕಾರ ಕೊಟ್ಟಿದ್ದೀರಿ. ನಾವು ಇಲ್ಲಿ ಬಂದು ನಿಲ್ಲಲಿಕ್ಕೆ ET ಖಾದರ್ ಅವರು, ಉಸ್ಮಾನ್ ಅವರು ಎಲ್ಲ ಊರಿನ ನಾಗರಿಕರು ನಮ್ಮ ಸಪೋರ್ಟ್ ಮಾಡಿದ್ದಾರೆ. ನಮ್ಮಂದು ಯಾವುದು ಕೆಲಸ ಮಾಡಲಿಕ್ಕೆ ಸಾಧ್ಯ ನಾವು ಮಾಡ್ತೇವೆ. ಶಾಸಕರಿಂದ ಯಾವುದು ಕೆಲಸ ಮಾಡ್ಲಿಕ್ಕೆ ಉಂಟು ಅದು ಸಹ ನಾವು ಸಹಕಾರ ಮಾಡ್ತೇನೆ ನೆನೆಸ್ಕೊಂಡು ನನ್ನ 2 ಮಾತು ಕೊಂಡೊಯ್ಕೊಳ್ತೇನೆ. ಮಾತು ಹೇಳಲಿಕ್ಕೆ ಮರ್ತೋಯ್ತು. ಮಳೆಗಾಲಕ್ಕೆ ಮೊನ್ನೆ SDPI ಅವರು ಮತ್ತು BJP ಅವರು ಬಂದು ನಾವು ಜಲ್ಲಿ ಹಾಕುವಾಗ ಬಂದು ಇಲ್ಲಿ ಗಲಾಟೆ ಮಾಡಿದ್ರು. BJP ಅವರು SDPI ಅವರು ಒಂದೇ ನಾಣ್ಯದ 2 ಮುಖ ಇದ್ದಾಗೆ. ಇಲ್ಲಿ ಬಂದು ರೋಡ್ ಆಗುವಾಗ ಯಾರಾದ್ರೂ ಗಲಾಟೆ ಮಾಡಿದರೆ ಅದಕ್ಕೊಂದು ಅರ್ಥ ಇರುವುದಿಲ್ಲ. ಅದು ರಾಜಕೀಯವನ್ನು ರಿಕ್ಷಾ ಚಾಲಕರ ಅದರಲ್ಲಿ ರಾಜಕೀಯ ಮಾಡಲಿಕ್ಕೆ ನೋಡಿದರು SDPI ಅವರು. ಅದಕ್ಕಾಗಿ ನಾವು ಹೇಳಿದೆ, ಯಾವುದೇ ಒಂದು ಕೋಮ ಶಕ್ತಿಗೆ ನಾವು ಇಲ್ಲಿ ಕಲ್ಲಾಪಿನಲ್ಲಿ ಅವಕಾಶ ಕೊಡುವುದಿಲ್ಲ. ನಾವು ಯಾವಾಗಲೂ ಈ ಊರಿಗೆ ಉಪಕಾರ ಅಲ್ಲದೆ ಯಾವುದೇ ನಮ್ಮ ಊರಿನವರಿಗೆ ಅನ್ಯಾಯ ಮಾಡಿದಂತ ಚರಿತ್ರವಿಲ್ಲ. ನಾವು ಎಲ್ಲ ಧರ್ಮದವನ್ನು ಒಗ್ಗಟ್ಟಾಗಿ ಸೇರಿಸುವಂತ ಕೆಲಸ ಮಾಡ್ತೇವೆ. ಅದಕ್ಕಾಗಿ ನೀವೆಲ್ಲ ಊರಿನವರು ಒಗ್ಗಟ್ಟಾಗಿ ಈ ಒಂದು ಕೋಮವಾದಿ SDPI ಸಂಘಟನೆಯನ್ನು ದೂರ ಇಡುವಂತ ಕೆಲಸ ಮಾಡಿದರೆ ನಮ್ಮ ಮಕ್ಕಳು ಜೈಲಿಗೆ ಹೋಗ್ಲಿಕ್ಕಿಲ್ಲ, ಅಬ್ರಸ್ತಾನಿಗೆ ಹೋಗ್ಲಿಕ್ಕಿಲ್ಲ. ಅವ್ರು ಏನಾದರೂ ಸ್ಟೇಜ್ ಅಲ್ಲಿ ಮಾತಾಡುದು, ಅಬ್ರಸ್ತಾನಿಗೆ ಹೋಗುವುದಾದರೆ ನಮ್ಮ ಕಡೆ ಬನ್ನಿ, ಜೈಲಿಗೆ ಹೋಗುವುದಾದರೆ ನಮ್ಮ ಕಡೆ ಬನ್ನಿ. ಅದಕ್ಕಾಗಿ ನಿಮ್ಮ ಬೆಲೆಗೆದ್ದು ಮಾರ್ಕೆಟಿಗೆ ಧಕ್ಕೆ ಹೋಗುವಂತ ಯುವಕರೇ, ನೀವು ಎಲ್ಲಿ ಕೆಲಸ ಮಾಡಿ ನಿಮ್ಮ ತಂದೆ ತಾಯಿಯನ್ನು ಸಾಕಲಿಕ್ಕಾಗಿ ನೀವು ಹೋಗ್ತೀರಿ, ಯಾವುದೇ ಒಂದು ಸಂಘಟನೆಗೆ ಹೋಗಿ ನೀವು ಬಲಿಯಾಗದಿರಿ. ನಾವು ರಾಜಕೀಯದಲ್ಲಿ ಇರ್ತೇವೆ ಇಲ್ಲದೆ ನಮಗೆ ಗೊತ್ತಿರುವುದಿಲ್ಲ. ನೀವು ನಿಮ್ಮ ಮನೆಯನ್ನು ನೋಡುವಂತ ಕೆಲಸ ಮಾಡಿ. ಕಾಂಗ್ರೆಸ್ ಪಕ್ಷ ಯಾವುದೇ ಒಂದು ಗಲಾಟಕ್ಕೆ ಪ್ರತಿಭಟನೆಗೆ ಕರೆಯುವುದಿಲ್ಲ. ಎಲೆಕ್ಷನ್ ಆಗುವಾಗ ಒಂದು ನಿಮ್ಮನ್ನು ಮೀಟಿಂಗ್ ಮಾತ್ರ ಕರೀತೇವೆ. ಅವರು ಹಾಗೆಲ್ಲ ನಿಮ್ಮನ್ನು ಜೈಲಿಗೆ ತಳ್ಳುವಂತ, ಜೀವ ಕೊಡುವಂತ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನೀವೆಲ್ಲರೂ ಇಲ್ಲಿ ಊರಿನವರು ಯಾವುದೇ ಒಂದು ಸಂಘಟನೆಗೆ ಬಲಿಯಾಗದೆ ಹೊರಗಿನವರು ಬಂದು, ಊರಿನವರಲ್ಲ ಹೊರಗಿನವರು ಬಂದು ಇಲ್ಲಿ ಯಾವುದೇ ಹೋಮ ಪ್ರಚೋದನೆ ಮಾಡಿದರೂ ನೀವು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳುತ್ತಾ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಪ್ರದೇಶದ ನಮ್ಮ ಉಳ್ಳಾಲ ನಗರಸಭಾ ವ್ಯಾಪ್ತಿಯ ಕೇಂದ್ರ ಪ್ರದೇಶದ ಕಲ್ಲಾಪು ಜಂಕ್ಷನ್ ಇಂದ ನೇರವಾಗಿ ಕಲ್ಲಾಪು ಪಟ್ಲದಿಂದ ಮುಂದುವರಿಸಿಕೊಂಡು ಇವತ್ತು ನಮ್ಮ ಕುತ್ತಾರಿಗೆ ಸಂಪರ್ಕಿಸುವಂತ ಈ ಸಂಪರ್ಕ ರಸ್ತೆಯ ಪ್ರಮುಖ ಕಾಂಕ್ರೀಟೀಕರಣದ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಈ ಊರಿನ ರಿಕ್ಷಾ ಸ್ಟ್ಯಾಂಡ್ ಉದ್ಘಾಟನಾ ಕಾರ್ಯಕ್ರಮದ ಸಂದರ್ಭ ನಮ್ಮ ಉಪಸ್ಥಿತಿರುವಂತ ಹಿರಿಯರಾಗಿರುವಂತ ಈಶ್ವರ್ ಉಳ್ಳಾಲ್ರವರೇ, ಅದೇ ರೀತಿ ನಮ್ಮ ಇವೆಲ್ಲ ನಮ್ಮ ಮಾಜಿ ಅಧ್ಯಕ್ಷರಾಗಿರುವಂತಹ ಅಸಂತ ಬಜೀರ್ ಡಿಸೋಜ್ ಅವರೇ, ಎಲ್ಲ ನಮ್ಮ ರಸ್ತೆಯ ಮೇಲುಸ್ತುವಾರಿ ಮತ್ತು ಮನವಿ ಮತ್ತು ಈ ಪ್ರದೇಶದ ವಿಶೇಷ ಅಭಿವೃದ್ಧಿಗೆ ಸಂಘದ ಹಿರಿಯ ಮಾಜಿ ಕೌನ್ಸಿಲರ್ ಆದ ಉಸ್ಮಾನ್ ಕಲ್ಲಾಪುರ್ ಅವರೇ, ನಮ್ಮ ಗೌರವ ಹಿರಿಯ ಮುಖಂಡ ಫಾರೂಕ್ ಹಾಕನ್ ಅವರೇ, ಶರೀಫ್ ಹಾಕನ್ ಅವರೇ, ಮತ್ತು ನಮ್ಮ ಪಂಚ ಸದಸ್ಯ ಅಂತ ಮುಸ್ತಫರ್ ಅವರೇ, ಇನ್ನೊಂದು ಆಸಿಫ್ ಅಂಬಟಗಿರವರೇ, ಸಾದಿಕರವರೇ, ಇನ್ನಿದ್ದೆಲ್ಲ ನಮ್ಮ ಹಿರಿಯ ಯುವ ಮುಖಂಡರುಗಳೇ, ಮುಂದಿರುವ ಎಲ್ಲ ನಮ್ಮ ಹಿರಿಯರೇ, ಸೋದರರೇ, ಆತ್ಮ ಮಿತ್ರರೇ, ವಿವಿಧ ಸಂಘ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳೇ, ವಿವಿಧ ಮಸೀದಿ ಅಧ್ಯಕ್ಷರ ಪದಾಧಿಕಾರಿಗಳೇ, ದೇವಸ್ಥಾನದ ಅಧ್ಯಕ್ಷ ಸದಸ್ಯರೇ, ಹಾಗೂ ಚರ್ಚಿನ ಪ್ರತಿನಿಧಿಗಳೇ, ಮಾಧ್ಯಮದ ಸೋದರರೇ, ಅತ್ಯಂತ ಸಂತೋಷವಾಗ್ತಿದೆ ಇವತ್ತು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ಯಾಕಂತ ಹೇಳಿದರೆ ಕಲ್ಲಾಪು ಪ್ರದೇಶ ಇವತ್ತು ಅತ್ಯಂತ ಅಭಿವೃದ್ಧಿಯ ಪ್ರದೇಶ ಆಗಿದೆ. ಇವತ್ತೊಂದು ಕಾಲ ಇತ್ತು, ಕಲ್ಲಾಪು ಅಂದ್ರೆ ಬಹುಶಃ ಯಾರಿಗೂ ಕೂಡ ಬೇಡ, ಇಲ್ಲಿ ಜಾಗ ಯಾವುದು ರೇಟೇ ಇಲ್ಲ. ನನಗೆ ನೆನಪಿದೆ 2001-2002ರಲ್ಲಿ ಈ ಪ್ರದೇಶದಲ್ಲಿ ಬಹಳಷ್ಟು ಜನ ಕಮ್ಮಿ ಇದ್ದವ್ರಿಗೂ ನಾವು ಹೋಗ್ತೇವೆ, ನಮಗೆ ರಸ್ತೆ ಇಲ್ಲ, ನಾವು ಜಾರಿಕೊಂಡು ಹೋಗುವಂಥ ಪರಿಸ್ಥಿತಿ ಅಂತೇಳಿ ಬೇರೆ ಬೇರೆ ಮನವಿ ಇದೆ. ಆದರೆ ಇವತ್ತು ಬರ 15 ವರ್ಷದಲ್ಲಿ ಇವತ್ತು ಕಲ್ಲಾಪಿನ ಜಾಗ ಹೇಳಿದ್ರೆ ಜಾಗ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅಭಿವೃದ್ಧಿ ಆಗಿದೆ, ಅಷ್ಟು ಶ್ರೀಮಂತರಲ್ಲಿ ಬಂದು ಆಗಿದೆ, ಮತ್ತೆಲ್ಲವೂ ಕೂಡ ದುಡ್ಡಿನ ಅಧಿಕಾರ ಆಗಿರುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಅಭಿವೃದ್ಧಿ ಕೂಡ ಇವತ್ತು ಆಗಿದೆ. ಇವತ್ತು ಒಂದು ಹಂತ ನಾವು ಕಾಂಕ್ರೀಟೀಕರಣ ಮಾಡಿದ್ದೆವು, ರೀಡಾಮರೀಕರಣ ಮಾಡಿದ್ದೆವು. ಇದೀಗ ಸಂಪೂರ್ಣವಾಗಿ
ಕಾಂಕ್ರೀಟೀಕರಣ ಮಾಡುವಂಥ ವಿಚಾರ ಕೂಡ ಇವತ್ತು ಆಯಿತು. ಇದು ಅರ್ಧದಲ್ಲಿ ವಾಕ್ಯದಾಗ ಉಸ್ಮಾನ್ ಅವರು ಬಂದು ವಿಚಾರ ಅಲ್ಲಿ ತನಕ ಮಾಡಿ ಇಲ್ಲಿ ತನಕ ಮಾಡದಿದ್ದ ಪರಿಸ್ಥಿತಿ ಏನಂತ ಹೇಳಿ ಕೊಂಡು ಬಹುಶಃ ಇವತ್ತು ಇಲ್ಲಿಂದ ಅಲ್ಲಿ ನನಗೆ ಮುಟ್ಟುವಂಥ ವಿಚಾರ ಇವತ್ತಾಯಿತು. ಸೊ ನಾ ಊರಿನ ಸರ್ವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಕಲ್ಲಾಪಕ್ಕೊಂದು ವಿಶೇಷವಾದ ಇತಿಹಾಸ ಇದೆ. ಇಲ್ಲಿ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದವರು ಒಂದು ತಾಯಿಯ ಮಕ್ಕಳ ರೀತಿಯಲ್ಲಿ ಇವತ್ತು ಜೀವನ ಮಾಡ್ತಾ ಈಗಿಂದಲ್ಲ ಹಿಂದಿನಿಂದಲೂ ಕೂಡ. ಬಹುಶಃ ಕಲ್ಲಾಪ ಪಟ್ಲದ ಅವತ್ತಿನ ಕಾಲದಲ್ಲಿ ಕಲ್ಲಾಪ ಮಹಾಬಲ್ ಶೆಟ್ಟಿ ಅಂತ ಹೇಳಿದರೆ ಇಲ್ಲಿಗೆ ಮಾತ್ರ ಅಲ್ಲ ಊರು ಸತ್ತ ಎಲ್ಲರಿಗೂ ಕೂಡ ಒಂದು. ಮತ್ತು ನಮ್ಮ ಅಗಲಿದಂಥ ನಿಮ್ಮ ಇಸ್ಮಾಯಿಲ್ ಸ್ಟಾರ್ 7 ಸ್ಟಾರ್ ಆಯ್ತು. ನಮ್ಮ ತಂದೆಯವ್ರಿಗೆ ಈಗ ಹೆಸರಿಗಿಂತಲೂ ಕೂಡ 7 ಸ್ಟಾರ್ ಕರೆದಂಥ ಅವತ್ತಿನ ಕಾಲದಲ್ಲಿ ನಾವೆಲ್ಲ ಸಣ್ಣದಿರುವಂಥ ಸಂದರ್ಭ. ಮತ್ತು ಸಂಜೀವ್ ಭಂಡಾರಿ ಅದೇ ರೀತಿ ಈ ರೀತಿ ಒಂದು ಕೃಷ್ಣ ಸೋದರದ್ದು ಬೆನ್ನಿ. ಸೊ ಈ ರೀತಿ ಅವತ್ತಿನ ಕಾಲದಲ್ಲಿ ಎಲ್ಲ ಹಿರಿಯರು ಕೊಟ್ಟಂಥ ವಿಶೇಷವಾದ ಸೋದರತೆ ಒಂದು ಸಂಕೇತ ಏನಿದೆ ಅದು ನೀವೆಲ್ಲ ಯೋಜನೆ ಇವತ್ತು ಮುಂದುವರಿಸಿಕೊಂಡು ಇವತ್ತು ಬಂದಿದ್ದೀರಿ. ಇದನ್ನು ಇನ್ನಷ್ಟು ಉತ್ತಮವಾಗಿ ಮುಂದುವರಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಎಲ್ಲರೂ ಕೂಡ ಶಾಂತಿ ಪ್ರೀತಿ ವಿಶ್ವಾಸ ಸೋದರತೆ ಹೋಗುವಂಥ ವಿಚಾರ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಉಸ್ಮಾನ್ಗೆ ಯಾವಾಗ ಹೇಳ್ತಾ ಇದ್ದೇನೆ ನನ್ನ ಬಿ ಪಿ ಎನ್ನಲ್ಲಿ ಸ್ವಲ್ಪ ಕಡಿಮೆ ಮಾಡಬೇಕು ಕೋಪ ಅಂತ. ಯಾಕೆಂತ ಹೇಳಿದ್ರೆ ಅವನಿಗಾಗಿ ಏನು ಮಾಡಲಿಲ್ಲ ಇಷ್ಟು ತನಕ ಕೂಡ. ಅವನಿಗೆ ಆ ಮಸೀದಿಯ ಬಂದು ನೇರವಾಗಿ JCB ತಂದರು, ಎಲ್ಲಕ್ಕಿಂತ ಮುಂದೆ ಹೋಗಿ ನಿಂತು ಅದನ್ನು ನಿಲ್ಲಿಸಿ ಅದು ಮತ್ತೆ ಮಾಡಿದ ಕಾರಣ ಅಲ್ಲಿ ಕಾಂಪೌಂಡ್ ಎಲ್ಲ ಬಾಕಿ ಆಗಿದೆ, ಇವನಿಗೆ ನ್ಯಾಯ ಎಲ್ಲ ಸಿಕ್ಕಿದೆ, ಇವನ ಮೆತ್ತನೆಲ್ಲ ಕೇಸ್ ಆಗಿದೆ ಆಯ್ತು. ಸೊ ಇಂಥದ್ದೇ ಜನರಿಗೆ ಬೇಕಾಗಿ ಹೋರಾಟ ಮಾಡಿಕೊಂಡು ಇವತ್ತು ಅವರಿಗೆ ಇವತ್ತು ಕೇಸ್ ಆಗುವಂಥ ವಿಚಾರ ಇವತ್ತು ಆಗುವಂಥದ್ದು. ಇದಕ್ಕೆ ಇಲ್ಲಿ ಒಂದು ದಿವಸ ನಾನು ನಮ್ಮ ತಾಜ್ ಮಹಲ್ ಮದುವೆಯಲ್ಲಿದ್ದೆ. ಇವರು ಊರಿನವರೆಲ್ಲ ಬಂದು ಹೇಳಿದ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟಿಷ್ಟು ದೊಡ್ಡ ಗುಂಡಿದೆ. ನಾನು ಕಾಂಕ್ರೀಟಿಗೆ ಹೋಗುವ ಲೇಟ್ ಆಗ್ತದೆ ಮಾರ, ಈಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಜೆಂಟ್ ಬೇಕಾದರೆ ಮಣ್ಣಾಕಿ ಒಂದು ಲೆವೆಲ್ ಮಾಡಿ ಅಷ್ಟಾದರೂ ಮಾಡಿ ನಮ್ಗೆ ಈಗ ಮಣ್ಣಾಗಿ ಹಾಕಿ ಕೊಡಿ, ಬೇರೆ ಉಪಾಯ ಇಲ್ಲ ಅಂತೇಳಿ ಇಲ್ಲಿ ತಾಜ್ ಮಹಲಲ್ಲಿ ನಾನು ಬೇರೆಯವ್ರ ಮದುವೆಗೆ ಬಂದಾಗ ಇವರು ಮದುವೆ ಗುಂಪು ಬಂದು ಹೇಳಿದ್ರು. ನಾನು ಆಯ್ತು ಅಂತೇಳಿ ಕಾಂಟ್ರಾಕ್ಟ್ ಹೇಳಿ ಇಲ್ಲಿ ಮರು ದಿವಸ ನಾನು ಪೆಟ್ ಮಿಕ್ಸ್ ಕಲಿಸಿ ಊರವರೆಲ್ಲ ಸೇರಿ ಶ್ರಮದಾನ ಮಾಡುವಾಗ ಇವರು ಹೇಳಿದಾಗೆ ಬೇರೆಯವರು ಬಂದು ನೀವು ಯಾರು ನಾವು ಮಾಡ್ತೇವೆ ಅಲ್ಲಿ ಮಾತಿಗೆ ಮಾತಾಗಿ ಇವರ ಮೇಲೆ ಮತ್ತೆ ಕೇಸ್ ಕೊಡುವಂತ. ಸೊ ಏನಾದ್ರು ಆಗಿದ್ರೆ ಅವನಿಗೆ ಸ್ವಂತವಾಗಿ ಅವನು ಯಾರಿಗೂ ಮಾಡಲಿಕ್ಕೆ ಹೋಗಲಿಲ್ಲ. ಈ ಊರಿನವರಿಗೆ ಬೇಕಾಗಿ ಮಾಡಿಕೊಂಡು ಹೋಗೋದು ವಿಚಾರ ಮಾಡಿದರೆ ಮತ್ತು ಊರಿನಲ್ಲಿ ಸೋದರದ ಪ್ರೀತಿ ವಿಶ್ವಾಸ ಇರಬೇಕೆಂಬ ಉದ್ದೇಶದಿಂದ ಇವತ್ತು ಮೊನ್ನೆ ಸಂಬಂಧಪಟ್ಟಂಥ ರಿಕ್ಷಾಗೆ ಸಂಬಂಧಪಟ್ಟ ವಿಚಾರ ಅವ್ನು ನಾನು ಕೇಳಿದ್ದೆ, ನಿನಗೇನದಿದೆ ನೀನು ಸುಮ್ಮನೆ ಯಾಕೆಲ್ಲ ತಲೆಯಲ್ಲಿ ಹೊತ್ಕೊಂಡು ಹೋಗೋದು ವಿಚಾರ ಇವತ್ತು ಮಾಡಿದ್ರೆ ನನಗೆ ನನ್ನ ಊರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ನಾಳೆ ಬೇರೆ ಊರಿನವರು ಹೆಚ್ಚು ಕಮ್ಮಿ ಅಂತ ನಮ್ಮ ಯುವಕ ಯಾರಿಗೂ ಕೂಡ ಜೈಲಿಗೆ ಹೋಗುವಂಥ ಪರಿಸ್ಥಿತಿ, ಗರಟಾಗುವಂಥ ಪರಿಸ್ಥಿತಿ, ತಂದೆ ತಾಯಿಯ ಮಾತುಗಳ ಪರಿಸ್ಥಿತಿಯಲ್ಲಿ ಕೂಡ ಆಗಬಾರ್ದು. ಎಲ್ಲರೂ ಕೂಡ ಬೆಲೆಗೆ ಹೋಗಿ ಕಷ್ಟಪಟ್ಟು ದುಡಿಕೊಂಡು ಬರ್ತಾರೆ, ಅಷ್ಟಾದ್ರೂ ಇರಲಿ ಆ ಒಂದು ವಾತಾವರಣ ನಾವೆಲ್ಲ ಸೇವೆ ಮಾಡುವ ಉದ್ದೇಶದ ಒಂದು ವಿಚಾರ ಕೂಡ ಹೇಳುವಂಥ ಒಂದು ಸಂದರ್ಭ. ಆದ ಕಾರಣ ಊರವರಿಗೆ ವಿಶೇಷವಾದ ಅಭಿನಂದನೆ ಎಲ್ಲರೂ ಕೂಡ ಸಲ್ಲಿಸಿಕೊಂಡು ಕಲ್ಲಾಪನ ಘನತೆ ಗೌರವ ಕಲ್ಲಾಪನ ಜನತೆ ವಿಶೇಷ ಉಳಿಸಿಕೊಂಡು ತಾವೆಲ್ಲ ಪ್ರೀತಿ ಸೋದರ ಪ್ರೀತಿ ವಿಶ್ವಾಸ ಮುಂದೆ ಹೋಗುವಂಥ ಅವಕಾಶ ಮಾಡಿ ನಾವೆಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗದ ಒಂದೇ ತಾಯಿಯ ಮಕ್ಕಳ ರೀತಿ ಮುಂದೆ ಹೋಗುವಂಥ ಅವಕಾಶ ಮಾಡಿಕೊಳ್ಳುವ ಅಭಿವೃದ್ಧಿ ಖಂಡಿತವಾಗಿ ನಾನು ಹೇಳಿದ್ದೇನೆ, ಶಾಂತಿ ನೀವು ನಮ್ಮ ಕೈಗೆ ಕೊಡಿ, ಅಭಿವೃದ್ಧಿ ನಿಮ್ಮ ಕಾಲ ಕೊಡೋಕ್ಕೆ ಮುಟ್ಟಿಸುವಂಥ ಕೆಲಸ ನಾವು ಖಂಡಿತವಾಗಿ ನಾವು ಇವತ್ತು ಮಾಡ್ತೇವೆ. ಎಲ್ಲ ಪ್ರದೇಶ ಕೂಡ ಹೇಳಿದ್ರೆ ಇಷ್ಟೇ. ಈಗ ನೀರಿನ ಸಿಗೋ ರಸ್ತೆ ಸಮಸ್ಯೆ ಬಗೆಹರಿದೆ, ಇನ್ನು 2-3 ಅಡ್ಡ ರಸ್ತೆ ಇಲ್ಲ ಅಂತಲ್ಲ, ಅಡ್ಡ ರಸ್ತೆ ಕೆಲಸ ಕೊಡಿದೆ, ಹಂತವಾಗಿ ಅದನ್ನು ನಾವು ನಿವಾರಿಸಿಕೊಳ್ಳುವ ಕೆಲಸ ಕೂಡ ಮಾಡ್ತೇವೆ. ಕುಡಿಯುವ ನೀರಿಗೆ ಸಂಬಂಧಪಟ್ಟಾಗೆ ಶಾಶ್ವತವಾದ ಕುಡಿಯುವ ನೀರೇ ಇವತ್ತು ಪೈಪ್ ಲೈನ್ ಇವತ್ತು ಕುತ್ತಾರ ತನಕ ಬಂದಿದೆ. ಇಡೀ ನಮ್ಮ ನಗರ ಅಲ್ಲ ಇಡೀ ಉಳ್ಳಾಲ ಕ್ಷೇತ್ರಕ್ಕೆ ಇವತ್ತು ಬಹುಶಃ ನಿಮ್ಮೆಲ್ಲರ ಕೊಟ್ಟಂಥ ಶಕ್ತಿ ಮುಖಾಂತರ ಇವತ್ತು ಸುಮಾರು 200 ಕೋಟಿ ರೂಪಾಯಿ ಕೆಲಸ ಪ್ರಾರಂಭ ಆಗಿದೆ. ನಾನು ಅಧಿಕಾರದಲ್ಲಿ ಇರಲಿ ಇಲ್ಲದಿರಲಿ ಇದು ಈ ನಿಮ್ಮ 24 ಗಂಟೆ ಕುಡಿಯುವ ನೀರು ಶಾಶ್ವತವಾಗಿ ನಿಮ್ಮ ಮನೆಗೆ ಅದೇ ಶೀಘ್ರ ಬಂದು ಮುಟ್ಟುವಂಥ ಕೆಲಸ ಇವತ್ತು ಆಗ್ತದೆ. ಅದಲ್ಲದೆ ಕ್ಷೇತ್ರವನ್ನು ಇವತ್ತು ತಾಲೂಕಾಗಿ ಇವತ್ತು ಪರಿವರ್ತನೆ ಆಗಿದೆ. ಆದ ಕಾರಣ ತಾವೆಲ್ಲ ಊರಿನಲ್ಲೆಲ್ಲ ಒಗ್ಗಟ್ಟಾಗಿ ಪ್ರೀತಿ ವಿಶ್ವಾಸ ಇರುವಂಥ ಅವಕಾಶ ಕೂಡ ಆಗಲಿ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಮತ್ತು ನಮ್ಮ ರಿಕ್ಷಾ ಚಾಲಕರಿಗೆ ಕೂಡ ಅಷ್ಟೇ, ನೀವು ತಮ್ಮ ಕೆಲ ನಿರ್ವಹಿಸುವ ಜೊತೆಯಲ್ಲಿ ಎಲ್ಲ ಪ್ರೀತಿ ವಿಶ್ವಾಸ ಹೋಗುವಂಥ ಅವಕಾಶ ಮಾಡಿ. ನಿಮ್ಗೇನಿದೆ ನಿಮ್ಮ ಮನೆ ನಿಮ್ಮ ಕುಟುಂಬ ನಿಮ್ಮ ಊರು ನಿಮ್ಮ ಪ್ಯಾಸೆಂಜರ್ ಇದರಲ್ಲಿ ನಿಮ್ಮ ಪ್ಯಾಸೆಂಜರ್ ಆ ಪ್ಯಾಸೆಂಜರ್ ಈ ಪ್ಯಾಸೆಂಜರ್ ಎಲ್ಲ ಜಾತಿ ವರ್ಗದ ಪ್ಯಾಸೆಂಜರ್ ಕೂಡ ಇವತ್ತು ಬರ್ತಾರೆ. ದಯವಿಟ್ಟು ಯಾವುದೇ ಒಂದು ಇದಕ್ಕೆ ಕೋಮುವಾದಕ್ಕೆ ಒಂದು ಇನ್ನೊಂದು ಆಲೋಚನೆ ತಾವು ಯಾರು ಕೂಡ ಮಾಡಬೇಡಿ. ಯಾವ ಕೋಮುವ ಸಂಘಟನೆ ಯಾರಿಗೂ ಕೂಡ ಸಹಾಯ ಮಾಡಲಿಕ್ಕೆ ಹೋಗೋದು ಕೂಡ ಇಲ್ಲ. ಅದು ಅವ್ರಿಗೆ ಅವರವರದೇ ಎಜೆಂಡಾ ಅಲ್ಲದೆ ಬಿಟ್ಟು ಜನರ ಎಜೆಂಡಾ
ಅವ್ರಿಗೆ ಇರುವುದಿಲ್ಲ. ನೀವು ಕಷ್ಟವನ್ನು ನೀವು ತಿನ್ನುವುದು, ನಾಳೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಂದೆಗೆ ನೀವಿಲ್ಲ, ಗಂಡ ಮಕ್ಕಳಿಗೆ ಇದು ನಾವು ನೋಡಿದ್ದೇವೆ. ಇವತ್ತು ಪಾಪ ನಾವು ಬಂದಲ್ಲಿ ಏನಾಯಿತು, ಇಷ್ಟೆಲ್ಲ ಆಗಿ ಅತ್ಯಂತ ಬೇಸರ. ಕಡೆಗೆ ಏನಿದೆ, ಮಕ್ಕಳ ತಾಯಿಗೆ ಮಗ ಇಲ್ಲ, ಹೆಂಡತಿಗೆ ಗಂಡ ಇಲ್ಲ ಆ ಇದರಲ್ಲಿ. ಆಗ ಮಾಡುವ ಈಗ ಮಾಡಿದ್ರೆ ಎಷ್ಟು ದಿವಸ ಇರ್ಬೋದು. ಅದು ಎಷ್ಟು ನಾವು ಪರಿಹಾರ ಕೊಟ್ಟರು ಕೂಡ ಇದಕ್ಕೆ ಅವ್ರಿಗೆ ಇದನ್ನು ನಷ್ಟ ಬಗ್ಗೆ ಯಾರನ್ನೂ ಕೂಡ ಇದು ಸಾಧ್ಯ ಆಗಿದೆ. ಇದು ಬೇರೆ ಬೇರೆ ವಿಚಾರ ನಾವು ನೋಡಿದ್ದೇವೆ. ಅದನ್ನು ದೀರ್ಘವಾಗಿ ವಿಶ್ಲೇಷಣೆ ಮಾಡೋದಿಲ್ಲ. ನಿಮ್ಗೆಲ್ಲರಿಗೂ ಕೂಡ ನಮಗೆ ವಿಶೇಷವಾದ ನನಗಿಂತ ಜಾಸ್ತಿ ಬಗ್ಗೆ ಜನಜಾತಿ ಇದೆ, ಧಾರ್ಮಿಕ ಉಲೇಮಾಗಲು, ಧಾರ್ಮಿಕ ಮುಖಂಡರು ಎಲ್ಲರಿಗೂ ಇದ್ರ ಬಗ್ಗೆ ಸ್ಪಷ್ಟವಾದ ಸಂದೇಶ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ ಸಂತೋಷದ ಪ್ರೀತಿ ವಿಶ್ವಾಸ ನಮ್ಮ ಜೀವನ ಕಲಿಯುವಂಥ ಅವಕಾಶ ನಾವು ಇವತ್ತು ಮಾಡುವಂತ ನಾನು ಹೇಳಿಕೊಳ್ತಾ ನಿಮ್ಮನ್ನೆಲ್ಲ ಶುಭಾಶಯ ಇವತ್ತು ಸಲ್ಲಿಸಿಕೊಂಡು ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ನಮ್ಮ ಉಸ್ಮಾನ್ ಅವರಿಗೂ ಕೂಡ ಸ್ವಾಭಾವಿಕವಾಗಿ ಆ ಬೇಸರ ಇದೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ಇವಾಗ ಉಸ್ಮಾನ್ ರಾಜ್ಯಕ್ಕೆ ಬಿಟ್ಟರೆ ರಾಜ್ಯಕ್ಕೆ ಉಸ್ಮಾನ್ ಬಿಡ್ತದ ಅದು ಬಿಡುದಿಲ್ಲ. ಆದ ಕಾರಣ ಈಗ ವಿಚಾರ ಚೆನ್ನಾಗಿ ಆಗಿದೆ ನೋಡಿ, ಮುಂದಕ್ಕೆ ಹೋಗುವ ಅದು ವಿಚಾರ ಹೇಳುವಂಥದ್ದು ಇದಕ್ಕೆ ಸಂಬಂಧಪಟ್ಟಾಗೆ ಅದು ಅವನೇನು ನೇರ ನುಡಿ ಡೈರೆಕ್ಟ್ ಆಗಿ ಇದೇನಿಲ್ಲ. ಒಳ್ಳೆದಾದ್ರೆ ಜೀವಕ್ಕೂ ಒಬ್ಬ ವ್ಯಕ್ತಿತ್ವ. ಹಾಗಾದ್ರೆ ಸಣ್ಣ ವಿಚಾರ ಮುಂದೆ ಕಡೆ ಬೇಸರ ಜಾಸ್ತಿ. ಅವನು ಒಂದೇ ಉದ್ದೇಶ ಯಾವಾಗಲೂ ಹೇಳ್ತಾನೆ, ಎಲ್ಲ ನಾವು ಶಾಂತತೆ ಇರಬೇಕು, ಮಿತ್ರದಿಂದ ಪ್ರೀತಿ ವಿಶ್ವಾಸ ಇರಬೇಕು. ಯಾಕಂದ್ರೆ ನಾನು ಹಲವಾರು ವಿಚಾರ ನೋಡಿದ್ದೇನೆ. ನಿಮ್ಮ ನೀರು ಬಿಡುವಂಥ ಇಬ್ರಾಹಿಂ ಹಾಕೊಂಡು ಸಡನ್ ಆಗಿ ಯೂನಿಟಿ ಆಸ್ಪತ್ರೆಯಲ್ಲಿ ಹಿಡಿಯೋದು, ರಾತ್ರಿ ಬೆಳೆ ತನಕ ಎಷ್ಟು ಬಿಲ್ ಆಯ್ತು? 1,80,000 ಫೈನಲಿ. ಯಾರಿಲ್ಲ ಇವನಿಂದ ಎಲ್ಲ ಮೀಟಿಂಗ್ ಕರೆಸಿ ಊರವರೆಲ್ಲ ಸೇರಿ ಕಟ್ಟಿ ಎತ್ತಗಟ್ಟಿ ಹೋಗ್ಬೋದು, ಎಲ್ಲ ಕ್ಲಿಯರ್ ಮಾಡಿ ಎಲ್ಲ ಊರಿನವ್ರನ್ನ ಸೇರಿಸಿಕೊಂಡು ಮಾಡಿಕೊಂಡು ಈ ರೀತಿ ಸಹಕಾರ ಕೊಡೋದು ಮನೋ ಈಗಲ್ಲ, ಹಿಂದಿಂದಲೂ ಕೂಡ ಇರುವಂಥ ಒಂದು ನಾಯಕ. ಎಲ್ಲರಿಗೂ ಸಹಕಾರ ಮಾಡೋದು ಲೀಡರ್ಶಿಪ್ ಅನ್ನೊಂದು ಬೇಕಲ್ಲ. ಸೊ ಸಣ್ಣ ಪುಟ್ಟ ವಿಚಾರ ಇರ್ತದೆ, ಅದು ಬಹುಶಃ ಮುಂದಿನ ದಿನವೆಲ್ಲ ಸರಿಪಡಿಸಿಕೊಂಡು ಹೋಗುವಂಥ ವಿಚಾರ ಮಾಡುವ. ಒಟ್ಟಾರೆ ನಮ್ದೇನಿದೆ, ಇಡೀ ನಿಮ್ಮ ಕಲ್ಲಾಪಿನಲ್ಲಿ ಯಾರು ಒಬ್ಬರ ಮೇಲೆ ಕೋಪ ಇರಬಾರ್ದು, ಒಬ್ಬರ ಮೇಲೆ ಇದು ವೈಮನಸ್ಸಿರಬಾರ್ದು, ಒಬ್ಬರ ಇದು ಇರಬಾರ್ದು. ಎಲ್ಲರೂ ಸಂತೋಷದಿಂದ ಪ್ರೀತಿ ವಿಶ್ವಾಸನ ಒಂದು ಕಲ್ಲಾಪ ಎಂದು ಒಂದು ಒಗ್ಗಟ್ಟು, ಕಲ್ಲಾಪ ಒಂದು ಏಕತೆ, ಸೋದರತ್ವದಿಂದ ಆ ಸಂಕೇತವಾಗಿ ನೀವು ರೂಪಿಸಬೇಕು. ಅದರ ನೇತೃತ್ವ ನಾವೆಲ್ಲ ವಹಿಸ್ಕೊಂಡು ಹಿರಿಯರೆಲ್ಲರೂ ಕೂಡ ಇಲ್ಲಿ ಸಪೋರ್ಟ್ ಇಲ್ಲ. ಹಿರಿಯರನ್ನು ಕುದಿಯೊಳಗೆ ಹೋಯ್ತಾರೆ, ಹಿರಿಯರನ್ನು ಕೂಡ ಅಭಿನಂದಿಸಿ. ಯಾಕಂತ ಹೇಳಿದರೆ ಈ ಊರಲ್ಲಿ ಹಿರಿಯರು ಯುವಕರೆಲ್ಲ ಸೇರಿಕೊಂಡು ಹೋಗುವಂಥ ದೊಡ್ಡ ಮಟ್ಟದೊಂದು ಒಂದು ವಿಚಾರ ಇವತ್ತು ಆಗಿದೆ. ಅದನ್ನು ಆ ಗೌರವ ಉಳಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ಇವತ್ತು ಆಗಲೇ ನಾನು ಹೇಳಿಕೊಂಡು ನಿಮಗೆಲ್ಲ ನಾನು ವಿಶೇಷ ಶುಭಾಶಯತೆ ನಾನು ಇವತ್ತು ಸಲ್ಲಿಸಿ ಈ ಅಭಿವೃದ್ಧಿ ಆಗುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಕಾರ ಸರ್ವರಿಗೂ ಇಲ್ಲ ಅಂತ ಕೇಳಿಕೊಳ್ತಾ ನನ್ನ ಮಾತು ಮುಗಿಸಿ ಮತ್ತೊಮ್ಮೆ ಈ ಕಾರ್ಯಕ್ರಮ ಏರ್ಪಡಿದಂಥ ಉಸ್ಮಾನ್ ಅವರಿಗೂ ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರತಿಯೊಂದು ಪ್ರತಿಯೊಂದು ಮನೆಯವರಿಗೂ ಕೂಡ ನನ್ನ ವಿಶೇಷದ ಅಭಿನಂದನೆ ನಾನು ಸಲ್ಲಿಸಿಕೊಂಡು ನನ್ನ ಮಾತು ಮುಗಿಸಿನಿ. ಜೈ ಹಿಂದ್. ಮತ್ತೆ ನಮ್ಮ ಹಿದಾಯತ್ ನಗರದ ಮಸೀದಿ ಅಧ್ಯಕ್ಷರು ಕುಂಜಮಾನಕ್ಕನವರು ಸಾಲನ್ನು ಸನ್ಮಾನಿಸಲಿದ್ದಾರೆ. ಕೊಟ್ಟಿದ್ರು ಬಂದವರು ಪಾಪ ಇಲ್ಲಿ. ಖಂಡಿತವಾಗಿಯೂ ಮುಂದಿನ ವಾರ ಸೇವಂತಿಗುಡ್ಡೆ ನಮ್ಮ ಬಬ್ಬುಕಟ್ಟೆಯಿಂದ ಸೇವಂತಿಗುಡ್ಡೆ ಕೆಲಸ ನಾವು ಸದ್ಯ ಪಾಗ ಮಾಡ್ತೀವಿ.